ಕಾರ್ಯಕರ್ತರ ಫೈಲಿಗೆ ಮಾತ್ರ ಸಚಿವರು ಸಹಿ ಮಾಡೋದಂತೆ. ಅಲೇಟಿ ಗ್ರಾಮದ ವಿಕಲಚೇತನ ದಲಿತ ವ್ಯಕ್ತಿಯ ಫೈಲಿಗೆ ಸಹಿ ಮಾಡಿಲ್ಲ ಸಚಿವ ಅಂಗಾರ ಅನ್ನುವ ಆರೋಪ ಕೇಳಿ ಬಂದಿದೆ. ಸುಳ್ಯ ತಾಲೂಕಿನ ಅಲೇಟಿ ರಾಮಚಂದ್ರ ನಾಯ್ಕ ಎಂಬವರ ಗಂಗಾ ಕಲ್ಯಾಣ ಯೋಜನೆಯ ಅರ್ಜಿ ವಿಚಾರದಲ್ಲಿ ಒಂದು ವಿವಾದ ಎದ್ದಿದೆ. ಬಿಜೆಪಿ ಕಚೇರಿಯ ಕಾರ್ಯದರ್ಶಿ ಚಂದ್ರಶೇಖರ ಎಂಬವರಿಗೆ ಮಾತನಾಡುವ ತುಳು ಆಡಿಯೋ ಸದ್ಯ ವೈರಲ್ ಆಗಿದೆ. ಇದರ ಸತ್ಯಾಸತ್ಯತೆ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಎಂಟು ಹಿಂದೂ ಒಂದು ಸ್ವಲ್ಪ ಪಂಡ ಅಂತ ಪಂಡೇರು ಸ್ವಲ್ಪ ನಾಯಕ ಎಂಕಲ್ನ ಹೋಗಿ ಗ್ರಾಮಕ್ಕೆ ನಾಯಕನ ಏನಂತ ಮಾಡ್ತಾರೆ ಅಂತ ಅವಂತ ಎಲ್ಲ ತನಗೆ ಸಮಸ್ಯೆ ಆಗ್ಬೋದು. ಬೇಡ ಅಂತೆ ಮಾತ್ರ ಮುಗಿಂತ ಊರಿಗೆ ಗಲದಟ್ಟು ಕಾರ್ಯಕರ್ತೆ ವಿದ್ಯಾರಾಗಲಿಕ್ಕೆ ಅಂತಾರೆ ಕೆಲವು ಅಡ್ಲಾಗ್ಲಿ ಊರ್ ತೊಲಗಿ ಸಂಘರ್ಷ ಹಾಕೊಂಡು ಅಂತ ಅವ್ರಕ್ಕೆ ದುಂಬುಲ ಪೂರ ಕೇಳ್ತೇ ಮಾಡ್ಕೊಳ ಪ್ರತಿ ಗ್ರಾಮದಿಂದ ಇದು ಏರ ಗ್ರೌಂಡ್ ಹಾಕೋಣ ಪೂರ ಸಾಸಗೆಲ್ಲ ಅರ್ಲ ಸೈನ್ ಒಂದು ಕೇಳ್ತಾರೆ ಕೇಳ್ತಾರೆ ಆಯ್ತಾ ಪೂರ ಅಗ್ಲ ಎನ್ಕ್ವೈರಿ ಮಾಡ್ತಾರೆ ಕೇಳ್ತಾರೆ ಆಯ್ತಾ ಪೂರ ಅಂತ ವಾತಿಗೆ ಸೆಲೆಕ್ಷನ್ ಹಾಕಿದ್ದೆವು ಅಂದ ಅವು ಮೇರ ಸೈನ್ ಒಂಜಿ ಆವಡತ ಒಂದು ಮೇರ ಸೈನ್ ಇಜ್ಜಂದ ಆಪುಜತ್ತ ಇದು ಬೇರೆ ಜನ ಆಪುರ ಆರ್ನೇ ನೈನ್ ಆರ್ನೇ ಅಂತ ಅದ್ಕ ನಮಗೆಲ್ಲ ಹೆಂಚಿರು ಅರ್ಜಿ ಮಾಡಿದಾಗ ಒಂದು ಯೋಚನೆ ಅಂತಾರೆ ಹೆಂಚಿನದಾಗ್ಲೂ ಹೆಂಚಿನ ಇಟ್ಟಿಲ್ಲ ನಿಮ್ಗೆ ಗೊತ್ತಾಗ್ಲಿಕ್ಕೆ ಅಂತಾರೆ ಬಳ್ಳಿ ಅದಾ ಸ್ವಲ್ಪ ಇರೋದು ಅದ್ರಲ್ಲಿ ಊಟದ್ದು ಓದ್ಕೊಂಡಾಗ ನಮಗೆ ಪ್ರಧಾನಮಂತ್ರಿ ಆಗುತ್ತೆ ಅದ್ರಲ್ಲಿ ಕಾರ್ಯ ಫೀಲ್ಡ್ ಊಟಾಗಲ್ಲ ಸ್ವಲ್ಪ ಎಲ್ಲ ತಾನು ಹೆಂಗೆ ವ್ಯಕ್ತಿಗಳನ್ನ ಹಾಕ್ತೀವಿ ಯಾರು ಅಂತೀರಂತ ಅದು ಫುಲ್ಲು ಅಂಕಿ ಸಪೋರ್ಟ್ ಉಂಟು ಪೂರ ಕಾಂಗ್ರೆಸ್ ಅದಕ್ಕಾಗಲಿ ಬಿಜೆಪಿ ತಗಲಿ ಬಾಕಿ ತಗಲಿ ಮಂಡ್ಯಕ್ಕೆ ಅಂತಿಪುರ ಮಾತ್ರ ಅಗ್ಲೇ ಕೊಡ್ತಾರೆ ಅಪ್ಪ ಆಡುತ್ತೆ ಒಂದು 6 ಶಾಸಕರು ಬಂದಾಗ ಆಗಲಿದ್ರೆ ಬೇಡ ಮರ ಅವ್ರು ಅದ್ರ ಪಂಡಿತ ಮಾಡ್ತೀನಿ ಅಂತಲ್ಲ ಯಾಕಂದ್ರೆ ವೈಯಕ್ತಿಕ ಅದೆಲ್ಲ ಆಗ್ಲೇ ಅದನ್ನ ಅದಕ್ಕೆ ಮಾಡಿ 6 ಸೊನ್ನೆ ಆಗ್ಲಿ ಮುಗಿದು ಮತ್ತೆ ಕೆಲಸ ಮಾಡ್ಬೇಕು ಇರೋಲ್ಲ ಅದು ಯಾನು ಇಲ್ಲ ಎಂಚಾತ ಎಂಕ್ ಅವ ಎಂಕ್ಲೆ ಕಂಪ್ಲೇಂಟ್ ಮಾಡ್ತೀನಿ ರಾಜನ ಅಂಚ ಇನ್ನು ಕೊಂಚ ಮಂತ್ ಕೊರೋದು ಬಂದದ್ದು ಕಂಪ್ಲೇಂಟ್ ಮಾಡ್ತು ಸಂಘಟನೆಗೆ ಕಂಪ್ಲೇಂಟ್ ಅಂತ ಇದಾಯ್ತು ಕಂಪ್ಲೇಂಟ್ ಅಂತ ಅಗ್ಲಿ ತೆಗಿಬೋದಲ್ಪ ಅದ್ರ ಆಗುದು ಕಂಪ್ಲೇಂಟ್ ಮಂಟ ಅವೇ ಎಂಕ್ ಅಂಗವೈಕಲ್ಯ ಅತ್ತಲ ಎಂಕ್ ದಲ ಒಂಜಿಂದು ಕೊರೊಂದಿದ್ದೇರು